ಹಾಗಾದ್ರೆ ಅವ್ರಿಗೆ ಜೈಕರ್ ಹಾಕೋಣ ಬೇ. ಇಲ್ಲಿಯ ಸಣ್ಣನಿಗೆ ಇಲ್ಲಿಯ ಸಣ್ಣನಿಗೆ ಚಂದ್ರಣ್ಣನಿಗೆ ಚಂದ್ರಣ್ಣನಿಗೆ ಸಂದೇಶ ಅಣ್ಣನಿಗೆ ಬಾಯ್ 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 ಬಾಡ್ ಬಾಡ್ ಸಾಚೆ ಬಾಯ್ ಟಿಕೆಟ್ ಚಾನಲ್ ದಿ ರೆಟ್ರೋ ಸ್ಮೈಲ್ ಇಂಚಲ್ಲಾರ್ ಪುರಕುಲ್ಲ ಇನ್ನಿ ನಮ್ಮ ಲಾಸ್ಟ್ ಡೇ ಈ ಕ್ಯಾಂಪ್ ಸೈಟೆಡ್ ಸೊ ಪೈರ ಮಸ್ತ್ ಬೇಜಾರ ಒಂದುಂಟು ಅನ್ನದಮ್ಮನೆ ಪೋಡಾಪುಂಡು ಊಡ್ದಾಕುಲ್ಲ ಮಸ್ತ್ ಕೇಂಡೇರು ಪ್ರಿನ್ಸಿಪಾಲ್ ನಾವು ಒಂಜಿ ನೆಪ್ಪಲೆ ಎಲ್ಲ ಪೊಲ್ಲೆಂದು ಸೊ ಪ್ರಿನ್ಸಿಪಾಲ್ ಎಲ್ಲ ಬುರ್ಜಿರವ ಆಪುಜಿ ಇನ್ವಿಟೇಷನ್ ಆತೆ ಪ್ರಿಂಟ್ ಆತನೆ ಅಂಚ ಪೋಡಾಪುಂಡೆ ಅಂಚಾದಿಪ್ಪುನಾಗ ನಮ್ಮ ಈ ಸೈಟನ್ನು ಬಿಡ್ದು ಈ ಊರ್ದಕ್ಲೇನು ಬಿಡ್ದು ನಾವು ಇನ್ನು ಪೋಂದಿಲ್ಲ ನಂಜಿ ರಡ್ಡು ಮುಂಜಿ ನಾಟು ಕಾಲೇಜ್ ಪಿರ ಸ್ಟಾರ್ಟ್ ಅಪ್ಪಿಗೆ ತುಕ ಎಂಚಾಪಡಿ ಗೊತ್ತುಜ್ಜಿ ಸೊ ಇನ್ನಿ ನಮಕ್ ಇನ್ನೆಂಚು ಬಾ ಕ್ಲೋಸಿಂಗ್ ಸೆರೆಮನಿ ಅಂದು ಇತ್ತೆಂಚೆ ಉಂಡು ಚಿಂತನ ಅಂತ ಚಿಂತನ ಉಂಡು ಐದೊಟ್ಟಿಗೆ ಕೋಡೆ ಒಪಿನಿಯನ್ ಲೀಡರ್ಸ್ನಾಗ ಮಾತ ಬಂತೇನೆ ಇನ್ನು ಮಾತೆಲ್ಲ ಬನ್ಯಾರುಂಡು ಸೊ ಐಟೊಂಜೊಂಜೆ ಕ್ಲಿಪ್ ಇಪ್ಪುಂಡು ಐ ನಮ್ಮ ಪಾಡೊಂದು ನಮ್ಮಡಿ ಈತಿನ ಎಡಿಟ ಅಂತನ ಸುಮಂತುಲ್ಲೆ ಬುಕ್ಕಂಜಂಗ್ಲಂಜ ಮಲ್ಲ ಪ್ಲ್ಯಾನ್ ಉಂಡು ಐನೊಂಜಿ ವೀಡಿಯೋ ಪಾಡಿ ಎಕ್ಸಿಕ್ಯೂಟಿವ್ ಮನ್ಬೋಲಿ ವಿಷಯ ಜನ ಕೋಡೆಂಕಲ್ ಜೆತ್ತಿತ್ತ ಸೊ 4 ಜನ ಎಂಕ್ಲ ಕ್ಲಾಸ್ ರಡ್ಡು ಐದೊಟ್ಟಿಗೆ ಡಿತೇಶ್ ಕೊಂಚ 4 ಬೀಸದ ಸೇರ್ದು ಎಂಗ್ಲ ಮಾದ ಕರಿ ಮೆತ್ತದ ಮೋನೆಗೆ ಪೈಂಟು ಅದ ಒಂದು ಬರ್ತೀರಿ ಚಪ್ಪಲ್ ತಪ್ಪತ್ತಿತ್ತು ನಾವು ಹೋಗೋದು ಅಂಚಾದಿಪ್ಪ ನಮ್ಮಲ ಉಪ್ಪತ್ರ ಅನ್ಪಡತ್ತ ತುಗ ಬತ್ತಕ್ಕೇನು ಅಂಚ ಅನ್ಬಿಡು ಮತ್ತೆಲ್ಲ ಚಿಂತನ ಅಂತ ಸೇರ್ತಾರೆ ಸೊ ನಿಮ್ಮಕ್ಕಳು ಬರೆಯೊಂದಿಲ್ಲೇರು ನಮ್ಮ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ಬೇಕಂತಿತ್ತು ಹಾಗಾಗಿ ನನಗೆ ಹೇಳಿಕೆ ಬಂದದ್ದು ಈಗ 3 ವರ್ಷ ಸೆಕ್ರೆಡ್ ಕಾಲೇಜಲ್ಲಿ ನಾನು 3 ವರ್ಷ ಕ್ಯಾಂಪ್ ಮಾಡಿದ್ದೇನೆ. ಅದರಲ್ಲಿ ನನಗೆ ಇದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಊರಿನವ್ರು ಸಪೋರ್ಟ್ ಇದ್ರು, ಮತ್ತೆ ನಂಗೆ ಸಿಕ್ಕ ಜೂನಿಯರ್ ಕೂಡ ಅಷ್ಟೇ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ, ಮತ್ತೆ ಎಲ್ಲರೂ ಮಿಂಗಲ್ ಆಗಿದ್ದಾರೆ, ನನ್ನ ಜೊತೆ ಮಾತಾಡಿದ್ರು, ಎಲ್ಲ ಖುಷಿ ಆಯ್ತು. ಕೆಲವರನ್ನು ನಾನು ಕಾಲು ಎಳೆದಿದ್ದೇನೆ, ಅದೇ ಶ್ರೀಕಾಂತ್ ಎಲ್ಲಿಟ ಶ್ರೀಕಾಂತ್ ನಾವು ಕೆಲಸ ಮಾಡುವ ಒಂದು ಗ್ರೂಪ್ ಅಲ್ಲಿ ನಾನು ಶ್ರೇಯಸಲ್ಲಿ ಅವನನ್ನೇ ಕಾಲು ಎಳೆಯುದು, ಬೆಂಡು ಭಾಸ್ಕರಿ ಅವನಿಗೆ ಬೇಜಾರಾಗಿದೆ ಸಾರಿ ಆಯ್ತಾ. ಮತ್ತೆ ಅವಳಿಗೆ ಕೂಡ ಯಾರಾದ್ರೂ ನಾವು ಕಾಲು ಎಳೆದು ಸಾರಿ ಬೇಜಾರಾಗಿದ್ದು ಸಾರಿ ಆಯ್ತಾ ಸಾಕ್ಷಿಯಲ್ಲಿ. ಮತ್ತೆ ನೀವು ನಂಗೆ ಇಲ್ಲಿಗೆ ಬಂದಿದ್ದೀರಲ್ಲ ನೀವೆಲ್ಲ ಕ್ಯಾಂಪ್ಗೆ, ಅದು ಕೂಡ ಸ್ವಲ್ಪ ದಿನ ರಜೆ ಇದ್ದದ್ದು, ಅದನ್ನು ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಜನ ಎನ್ರೋಲ್ ಆಗಿದ್ರು, ಅದ್ರಲ್ಲಿ ಯಾರು ಬರಲಿಲ್ಲ, ನೀವು ಬಂದಿದ್ದೀರಲ್ಲ, ಹಾಗೆ ಬರ್ತಾ ಇರಿ ಅಂತೇಳಿ NSS ಅನ್ನು ಮರಿಬೇಡ ಅಂತೇಳಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಬೇಗ ಪೋ ಇಡ್ಲಿ ನಮ್ಮ ಮಾತಾಡ್ಬಿಡ್ತು. ಈಸ್ ಭಾಸ್ಕರ್ ಫಾದರ್ಸ್ ಕಮಿಂಗ್. ನಮ್ಮ ಚಿಂತನ ಪೋನೇನಾ ಬೇಗ ಪೋ ನಡಪ್ ಇಡ್ಲಿ ಅವರಿಪು ನಡಪ್ಪುಂಡಾಯಿ ಗೊತ್ತಲ್ಲ ಪೆಟ್ಟಿಸ್ಟ್ ಭಾಸ್ಕರ್ ಬಂಡಾರಿ ನಡಪ್ಪ ಏ ಪೆಟ್ಟಿಸ್ಟ್ ಭಾಸ್ಕರ್ ಉಂಡವ್ರೇನು ಏ ಪೆಟ್ಟಿಸ್ಟ್ ಭಾಸ್ಕರ್ ಉಂಡವ್ರೇನು ಲೈಸೆನ್ಸ್ ಇಲ್ಲ ಅದಲ್ಲ ಪುಚಿ ಐಗಟ್ಟಿಲ್ಲಿ
ఇంకల్ మూజి అంటాం మూజి 4 అంటాం కాలేజ్ బలనా ಕೋಡೆ ನೈಟ್ ಮ್ಯಾಮ್ ಹಾಕಲು ದೀಪ ಗೊತ್ತಾಗ್ತಿದ್ದಾರೆ ಅವು ಇತ್ತೆಲ್ಲ ಪುತ್ತೊಂದು ತೂವಲಿ ಇದು ಕೋಡೆ ನೈಟ್ ಇತ್ತು ನಾವು ಸೊ ಸುಬೈ ಮಾಡ್ಬಿಡ್ತಾಯಿ ಹಾಂ ಪುಡ್ಡಿ ಬೇಯಿಸ್ಲಿಕ್ಕೆ ಆಗಲ್ಲ ಬಿಟ್ಟು ಬಸ್ಕರಲ್ಲಿ ಮಾಬಲ ನಮ್ಮಟ್ಟಿಗೆ ಲಕೋತ ಬಿಡಿച്ച ಫಸ್ಟ್ ಕ್ಯಾಂಪು ಅಳ್ಳಿವಾಸಲ್ಲಿ ಮಾಡಿದ್ದು ಸೆಕೆಂಡ್ ಕ್ಯಾಂಪು 9 ಅವರಲ್ಲಿ NSS ನಮಗೆ ಡಿಸಿಪ್ಲಿನ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕಲಿಸಿಕೊಟ್ಟಿದೆ. ಮತ್ತೆ ನಾನು ಬರುವಾಗ 56 ಕೆಜಿ ಇದ್ದೆ, ಈ ಒಂದು ಇದೆ ತುಂಬ ಖುಷಿಯಾಗಿದೆ. ಈ ಒಂದು ಇದೆ ಬೆಂಡು ಭಾಸ್ಕರನಿಗೆ ಇನ್ನ ಜಾಲಿ ಧ್ಯಾನ ಇನ್ನೇ ಆಡುವಂಥದ್ದು ಮಗ್ಗ ಶಕೆ ಕೃಷ್ಣ ಐಫೋನ್ ವರ್ಷ ಹಾಂ ಅದು ಹಾಕಿ ಒಂದು ಮಾಡಿದೆವು. ಇದು ಇಲ್ಲಿ ಬಂದು ಎಂತ ಕಲಿತಿದ್ದಂದ್ರೆ ನನ್ನ ಮನೆಯಲ್ಲಿ ಯಾವಾಗ್ಲೂ ನನ್ನ ಸ್ಕ್ರೀನ್ ಟೈಮ್ ನೋಡಿದ್ರೆ ಒಂದು 9 hours ಇರ್ತಿತ್ತು. ಇಲ್ಲಿ ನನಗೆ ಫೋನೇ ಬೇಡ, ಎಂತ ಸಹ ಬೇಡ, ಜಸ್ಟ್ ಮಾತಾಡ್ತಾನೆ ಇರುವ ಅನ್ಸುತ್ತೆ. ದೇವು 1 week ನಾನು ವೆಜ್ ಫಸ್ಟ್ ಟೈಮ್ ವೆಜ್ ಇತ್ತು, ಅದು ಸಹ ಕಲ್ತಿದ್ದೀನಿ. ಅಂಡ್ ನಾನು ಕಲ್ತಿದ್ದೇನೆಂದ್ರೆ ಎಲ್ಲರ ವರ್ಕ್ ಅನ್ನು ರೆಸ್ಪೆಕ್ಟ್ ಮಾಡಬೇಕು. ಯಾವುದೇ ವರ್ಕ್ ಇರ್ಲಿ ಅದನ್ನು ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಒಂದು ಕಲ್ತಿದ್ದೀನಿ. ಅಂಡ್ ತುಂಬಾ ನೆನಪು ಮಾಡಿ ಬಂದಿದೆ, ಇಲ್ಲಿ ಎಂತ ಸಹ ನೆನಪಿಲ್ಲ.
ಮಾವಲನ್ನ ಅಡಿಗೆ ವಿಷಯದಲ್ಲಿ ಎಷ್ಟು ಅಡಿಗೆ ವಿಷಯ 3 ಕ್ಯಾಂಪ್ಗಳು ಇದ್ದರೆ ಅಡಿಗೆ ಯಾಕೆಂದರೆ ತುಂಬ ಆಮೇಲೆ ಫುಡ್ ವಿಷಯ ಹೇಳಬೇಕಾದ್ರೆ ಇಷ್ಟು ಕ್ಯಾಂಪಲ್ಲಿ ಇಷ್ಟು ಫುಡ್ ಯಾರಿಗೂ ಕೂಡ ಸಿಗಲಿಕ್ಕಿಲ್ಲ. ಎಲ್ಲ ಕ್ಯಾಂಪಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿದ್ರು. ಟಾಪ್ ಫುಡ್ ಮಾಡಿ ಕೊಟ್ಟಿದ್ರು ನಮ್ಮ ಪುರುಷೋತ್ತಮ. ಎರಡು ಕ್ಯಾಂಪ್ ಅಟೆಂಡ್ ಆಗಿದ್ದೆ, ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಬಂದಿದ್ದೆ. ಇದು ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿಯಾಗಿ ಇತ್ತು. ತುಂಬಾ ಎಂಜಾಯ್ ಮಾಡಿದ್ದೀನಿ. ಮತ್ತೆ ಕೆಲಸ ಮಾಡಿದ್ಕಿಂತ ಮೊಬೈಲ್ ಇಟ್ಕೊಂಡು ಬಲಿ ಬಂದಿದ್ದೆ ಜಾಸ್ತಿ. ಮತ್ತೆ ಜೂನಿಯರ್ಸ್ ಕೂಡ ಒಳ್ಳೆ ಮಿಂಗಲ್ ಆಗ್ತದೆ. ಮತ್ತೆ ತಿನ್ಲಿಕ್ಕೆಲ್ಲ ಚಂದ ಇತ್ತು. ಅಲ್ಲಿ ಸ್ನಾನಕ್ಕೆ ಹೋಗುವಲ್ಲಿ ಡೈಲಿ ಜ್ಯೂಸ್ ಇತ್ತು, ಮತ್ತೆ ಚಪ್ಪಲಿ ಇತ್ತು, ಸಪೋರ್ಟ್ ಕೂಡ ತಿನ್ನೋರಪ್ಪು ಮತ್ತೆ ಒನ್ ಮೋರ್ ಟೈಮ್ ಅಲ್ಲಿ ಹೋಗಿ ಬರುವಾಗ ಮತ್ತೆ 1 ಗಂಟೆ ಎಲ್ಲ ಅಲ್ಲಿಗೆ ಬರುವಾಗ 1 ಗಂಟೆ ಆಯ್ತಲ್ಲ ಅಂತ ಮತ್ತೆ ಹೇಳ್ತೇನೆ. ಸಂಜೆ ಆದ್ರೂ ಗೊತ್ತಾಗಲಿಲ್ಲ. ಶಿಬಿರ ಜೊತೆ ಫಸ್ಟ್ ಟೈಮ್ 2 ಗಂಟೆ ಹೋಗಿ ಬರ್ತದೆ. 2 ಗಂಟೆ ರಾತ್ರಿ ನಾನು ಮೊದಲಿದ್ದೆ ಯಾವ ಕ್ಯಾಂಪ್ ಕೂಡ 2 ಗಂಟೆ ಶಿಬಿರ ಜೊತೆಗೆ ಹೋಗ್ತಾನೆ. ನಾನು ನಮ್ಮ ಪ್ರೋಗ್ರಾಮ್ ಕಟ್ ಮಾಡಿ ನಾನು ಟೈಮಿಂಗ್ಸ್ಗೆ ಸ್ವಲ್ಪ ತುಂಬ ಇಂಪಾರ್ಟೆನ್ಸ್ ಕೊಡ್ತೇನೆ. ನನಗೆ ನೀವು ಆಗಿರ್ಬೋದು, ನನ್ನ ಮನೆಯಲ್ಲಿ ಇರ್ಬೋದು, ಯಾರಿರ್ಬೋದು, ಅವ್ರು ಎಷ್ಟು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟು ಗಂಟೆಗೆ ಬಂದಿರಬೇಕು. ಇದಕ್ಕೆ ನಮ್ಮ ಬೇಗ ಮತ್ತೆ ನನ್ನೊಟ್ಟಿಗೆ ಬರೋದಂತ ನಾವೆಲ್ಲ ಕೆಲಸ ಅಲ್ಲೆಲ್ಲ ಹೋಗ್ತೇವೆ. ಕೆಲವರು ಬಂದು ನಾನು ವೇಟ್ ಮಾಡಿಸಿ ನನ್ನೊಟ್ಟಿಗೆ ಬಂದು ನಾನು ಹೇಳ್ತಾನೆ ನಿಮ್ಗೆ ಆಗ ಬರಲಿಕ್ಕೆ ಇದ್ದೀನಿ. ನಮಗೆಲ್ಲ ಕೆಲಸ ಪ್ಲಾನ್ ಆಗಿದೆ. ನಾನು ಏನು ಮಾಡ್ತೇವೆ, ನಾನು ಕೆಲಸ ಕಾಲೇಜಲ್ಲಿ ಹೇಳಿ ಹೋಗ್ತೇವೆ, ಇಲ್ಲದೆ ಕನಸಲ್ಲಿ ಕ್ಯಾಂಪಲ್ಲಿ ಹೇಳ್ತೇನೆ. ಏನು ಮಾಡಿದ್ರೆ ಪ್ಲಾನ್ ಮಾಡಿ ಮಾಡಬೇಕು. ಆ ಪ್ಲಾನ್ ಯಾಕೆಂದ್ರೆ ನಮಗೆ ಕರೆಕ್ಟ್ ಆಗಿ ಮುಗಿತದೆ ನೋಡಿ. ಪ್ರತಿಯೊಂದು ಕೂಡ ನಾವು ಇಷ್ಟು ತನಕ ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಏನಾಗಿದೆ, ಕ್ಯಾಂಪ್ ಅಲ್ಲಿ ಮತ್ತೆ ಊಟ ಸ್ನಾನ ಮಾಡಿ ಬರ್ತಿದ್ವಿ. 1 ಗಂಟೆಗೆ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಬರ್ತೀವಿ. ನನಗೆ ಅರ್ಥ ಆಗ್ತದೆ ನೀವು ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು, ಅಷ್ಟು ಬಟ್ಟೆಗಳಿದೆ, ಒಂದೊಂದು ಮನೆಯಲ್ಲಿ 4 ಜನ ಎಲ್ಲವೂ ಅರ್ಥ ಆಗ್ತದೆ. ಬಟ್ ನಾವು ಏನು ಹೇಳಿದ್ರೆ, ನಾನು ಅದನ್ನು ಎಲ್ಲದೊಂದು ಕಡೆಯಲ್ಲಿ ಫ್ರೀ ಬಿಟ್ಟೆ. ನೀವು 1 ಗಂಟೆಗೆ ಬರ್ತೀವಿ, ನೀವು 1 ಕಾಲಕ್ಕೂ ಬರ್ತದೆ, ಬಂದ್ರೆ ಆಗ್ತದೆ ಅಂತ ಹೇಳಿದ್ರೆ ನೀವು 1:15ಗೆ ಬರ್ತೀವಿ, ಗೊತ್ತಾಗ್ತದಾ? ಬಟ್ ನಮಗೆ ಏನು ಮಧ್ಯಾಹ್ನದ ಶೈಕ್ಷಣಿಕ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಹೋಗ್ತೇವೆ. ತುಂಬಾ ಸೀರಿಯಸ್ ಆಗಿ ಹೋಗ್ತೀವಿ. ಲೈಫಲ್ಲಿ ತುಂಬಾ ವಿಷಯಗಳನ್ನ ಕಳ್ಕೊಳ್ತೀವಿ. ಮೊದಲ ತುಂಬಾ ಸೀರಿಯಸ್ ಆಗಿದ್ದೀವಿ. ನನಗೆ ಅದು ಬೇಡ ಇದು ಬೇಡ ಯಾವ್ದು ಬೇಡ NSS ಕ್ಯಾಂಪು ಸಿಗುದಿಲ್ಲ, ನಿಮಗೆ ಡ್ಯಾನ್ಸ್ ಮಾಡ್ಲಿಕ್ಕೂ ಸಿಗುದಿಲ್ಲ, ಫ್ರೆಂಡ್ಸ್ ಸಿಗುದಿಲ್ಲ, ಗಮನ ಮಾಡ್ಲಿಕ್ಕೂ ಸಿಗುದಿಲ್ಲ, ಬೊಬ್ಬೆ ಹೊಡಿಲಿಕ್ಕೂ ಸಿಗುದಿಲ್ಲ, ಊಟನೂ ಸಿಗುದಿಲ್ಲ, ಯಾವ್ದು ಸಿಗುದಿಲ್ಲ. ಲೈಫಲ್ಲಿ ಯಾವುದು ಕೂಡ ಗಮ್ಮತ್ ಮಾಡಿ. ಬಟ್ ಅದಕ್ಕೆ ಡಿಸಿಪ್ಲಿನ್ ಇದೆ, ಹೌದಾ? ನಾವು 7 days ಗಮ್ಮತ್ ಮಾಡಿದ್ದೇವೆ. ನೀವು ಕಾಲೇಜಲ್ಲಿ ಎಷ್ಟು ಗಮ್ಮತ್ ಮಾಡಿದ್ದೀರಾ? ಇಲ್ಲ. ಬಟ್ ಇಲ್ಲಿ ಎಷ್ಟು ಡಿಸಿಪ್ಲಿನ್ ಇದೆ? 5 ಗಂಟೆಗೆ ಹೇಳಬೇಕು, 10:30 ಗಂಟೆಗೆ ಮಲಗಬೇಕು. ಬಟ್ ಯಶಸ್ವಿನಿ ಕ್ಯಾಂಪ್ಗೆ ಬರ್ಬೇಕು ಅಂತ ಮನಸ್ಸಿದ್ರೆ ಬಂದುಕೊಂಡು ಬರ್ಬೇಕು. ಎಷ್ಟು ವರ್ಷ ಕೂಡ ಬರ್ತೀವಿ. ನಮ್ಮ ರೂಲ್ಸ್ ಅನ್ನ ಫಾಲೋ ಮಾಡಲಿಕ್ಕೆ ಏನಿದೆ, ನಾವು 7 days ಕೂಡ ಪರ್ಮಿಷನ್ ಕೊಡ್ತೇವೆ. ಗೊತ್ತಾಗ್ತಲ್ಲ? ಈಗ ಸೀನಿಯರ್ಸ್ ಇದ್ದೀರಿ, ಫೈನಲ್ ಇಯರ್ಸ್ ಇದ್ದೀರಿ, ನೀವು ನೆಕ್ಸ್ಟ್ ಇಯರ್ ಬೇಕಾದ್ರೆ ಒಂದು 7 ದಿವಸ ಕೂಡ ಉಳ್ಕೊಳ್ಬೋದು ಎಲ್ಲರೂ. ನನಗೆ ಏನು ಸಮಸ್ಯೆ ಇಲ್ಲ, ಬಿಕಾಸ್ ನನ್ನ ಡಿಸಿಪ್ಲಿನ್ ಇರ್ತದೆ, ನನ್ನ ರೂಲ್ಸ್ ಇರ್ತದೆ. ಹೇಳಿದನಲ್ಲ ನಾನು ಆ 7 days ನ ಚಾರ್ಟ್ ಇದೆಲ್ಲ ಹೇಗೆ ಹೋಗ್ಬೇಕಂತ ಪ್ರತಿ ರೋಲ್ ಅದು ಹಾಗೆ ಇದ್ರೆ ನೀವು ಬಂದು ಸುಲಭ ಅಲ್ಲ. ನಾನು ಹೇಳ್ತಿದ್ದೆ ಅದು ಮುಗಿಸ್ಬೇಕು, ಬಟ್ ಆಗುದಿಲ್ಲ. 4 ಜನರಿಗೆ ನೀನು ಅಡಿಗೆ ಮಾಡ್ಬೇಕಾದ್ರೆ 4 ಜನ ಹೋಗ್ಬೇಕಾದ್ರೆ ಗೊತ್ತಾಯ್ತು ಆಗ್ತಾ ಅವ್ರ ಬೆಳಿಗ್ಗೆ ಆಗುದಿಲ್ಲ. ಪಾತ್ರಗಳಿಗೆ ಅಷ್ಟು ದೊಡ್ಡ ಪಾತ್ರಗಳಿದೆ, ನೀರಿನ ಸಮಸ್ಯೆ ಕಡೆ. ಬಟ್ ನೀವು ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ಒಂದು ದಿವಸ ಬೆಳಿಗ್ಗೆ ವಾಶ್ರೂಮಲ್ಲಿ ನೀರು ಬರಲಿಲ್ಲ, ನಾನು ಇದ್ದೀರಿ ನೀವು ಮೇಡಮ್ ಫೋನ್ ಮಾಡಿ ನಾನು ಅಲ್ಲ ಹೇಳಿಲ್ಲ. ಅವ ವಿಲಾಸ್ ಇದೆ ಕೆಲಸದ ಅವನನ್ನ ನಾನು ಒಂದೇ ದಿವಸ ನಾನು ನನ್ನ ಸಾರಿ ಕುಂದು
ದೊಂಬಿಯ ತುಂಬ ಕಂಚಾರು ಪೊನ್ನೂಲೆಂದೇ ಪರಿತ ನಿಜ ಒಳ್ಳೆ ರೀತಿಯಲ್ಲಿ ವಿಡಿಯೋಸ್ ಮಾಡಿದ್ದಾನೆ. ಅಡುಗೆಯಲ್ಲಿ ನನಗೆ ಅಡುಗೆ ಮನೆಯಲ್ಲಿ ನಾನು ನೋಡಲೇ ಒಂದು 2 ಸಲ ಹೀಗೆ ಬಂದಿದ್ದೇನೆ ಇಡೀ 7 days ಅಲ್ಲಿ. ಲಾಸ್ಟ್ ಇಯರ್ ಅಲ್ಲಿ ತೆಂಗಿನಕಾಯಿ ಕಟ್ ಮಾಡಿ ಅಂದ್ರೆ ಟೈಮ್ ಸಿಕ್ಕಿತ್ತು, ಹಾಗಾಗಿ ಕೂತ್ಕೊಂಡಿದ್ದೆ. ಬಟ್ ಇಲ್ಲಿ ಅವರೇ ಮಾಡ್ತಿದ್ರು, ನಾನು ಹೋಗ್ತಿರ್ಲಿಲ್ಲ. ಉಳಿದವರು ಕೂಡ ಸಹಾಯ ಮಾಡ್ತಿದ್ರು. ಈಗ ಹೊರಗಡೆ ಹೋಗಿ ಐಟಮ್ ತರಬೇಕು, ಖಾಲಿ ಇದು ಬೇಕು ಅಂತ ಬೇಕು. ಬಟ್ ಅವರ ಕೆಲವು ಇಲ್ಲದ ಐಟಮ್ ಅನ್ನ ಫೋನ್ ಮಾಡಿ ಹೇಳ್ತಿದ್ದ, ಸರ್ ಅಲ್ಲಿಂದ ತರಬೇಕು ಅದು ಮಾಡಿ ನಿಮಗೆ ಅದೆಲ್ಲಿಗೆ ಬರೋದಿಲ್ಲ. ಆ ಸ್ಕಿಲ್ ನೀವೆಲ್ಲ ಮ್ಯಾನೇಜ್ ಮಾಡ್ತಿದ್ರಾ? ಇಲ್ಲ, ಆ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದು ಅಷ್ಟು ಇನ್ವಾಲ್ವ್ಮೆಂಟ್ ಬೇಕು. ಎಷ್ಟು ಓಡಾಡ್ತಿದ್ದ ಮೈಕ್ ಸೆಟ್ ಅದು ಎಲ್ಲವೂ ಕೂಡ ಓವರ್ ಆಗಿ ಕ್ಯಾಂಪ್ ಆಫೀಸರ್ ನನಗಿಂತ ಜಾಸ್ತಿ ಕ್ಯಾಂಪ್ ಆಫೀಸರ್ ನಾನು ಕ್ಯಾಂಪ್ ಆಫೀಸರ್ ಕ್ಯಾಂಪ್ ಆಫೀಸರ್ ಎಲ್ಲವನ್ನ ಮ್ಯಾನೇಜ್ ಮಾಡಿದೆ. ಸೌಂಡ್ ಸಿಸ್ಟಮ್ ಇಲ್ಲ ಏನೂ ಇಲ್ಲ. ಅಲ್ಲ ಅಡುಗೆಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿದ್ರೆ ಎಷ್ಟೆಷ್ಟು ಜನ ಹೌದಲ್ಲ? ಯಾವ ಟೇಸ್ಟಿ ಆಗಿ ಹೆಲ್ದಿ ಆಗಿ ಕ್ಲೀನ್ ಆಗಿ ಮಾಡಿದಂತ ಜ್ಯೂಸ್ ಎಲ್ಲಿ ಕೂಡ ಮೇಡಮ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಫುಡ್ ಕಮಿಟಿಯಲ್ಲಿ. ಮೇಡಮ್ ಅಂತೂ ಅಲ್ಲಿ ಸೇರ್ಕೊಂಡು ಎಲ್ಲ ಫುಡ್ಡನ್ನ ಮ್ಯಾನೇಜ್ ಮಾಡಿದ್ರು. ಅದು ರೆಸಿಪಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಕೆಲವರು ಅವು ಮಾಡಿದ ಅದರ ಎಲ್ಲ ಏಲಕ್ಕಿ ಜಾಸ್ತಿ ಆಗ್ತಿಲ್ಲ, ಏಲಕ್ಕಿ ಈ ಸಲ ಏಲಕ್ಕಿ ಸ್ವಲ್ಪ ಕಡಿಮೆ ಅದ, ಅದಕ್ಕೋಸ್ಕರ ನನಗೆ ಯಾವುದಾದ್ರು ಏಲಕ್ಕಿ ಹಾಕಿ ಇದನ್ನೆಲ್ಲ ಮಾಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿದ ಅಲ್ಲಿ ಬಿಟ್ಟು ಅರ್ಧ ಅಲ್ಲಿ ಬಿಟ್ಟು ಅಲ್ಲ ಸ್ಮಲ್ತು ಅಲ್ಲಿ ಕಡೆ ಇಡ್ಲಿ ಲಾಸ್ಟಿನ ತಪ್ಪಲ್ಪದ ಚಾ ಇಡ್ಲಿ ಚಟ್ನಿ ದೊಡ್ಡ ಲಾರಿ ಕಡೆ ಅಂಟಿಲ್ಲ ಓ ಎಲ್ಲ ಇರೆಗೆ ಒಂಜಿ ವಾರ ಇರೆಗೆ ಉರುವಾಪು ಹಾಗೆ ಏಪಲ ಇಂಚ ಜ್ಯೂಸ್ ಕೊಡು ದಾದೇಕ್ಯಾ ಏ ಬಾ కాంపారి మరి ఓల్డ్ మొబైల్ వస్తుంది ఇప్పుడు ಇಷ್ಟ ಮಧುರ ಬಂದು ಒಂದು ಆ್ಯಂಡ್ ಮೂಮೆಂಟ್ ಅಂತ ಕೊಡ್ತು ಚೂರು ಡ್ರೆಸ್ ಮಾತಾಡ್ದೆ ಬಾಡಿ ಆಯ್ತಾ. ಸೊ ಐನಿತ್ತೆ ಮತ್ತೊಂದು ಪೋಪು ಒಂಜಿ ಪ್ಯಾಕ್ ಮಂತದ್ದು ಚೂರು ಅಡಿಗೆ ಉಂಡು. ಇನ್ನಿದ ಲಾಸ್ಟ್ ಡೇ ಕುಕ್ಕಿಂಗ್ ಮುಗಿಪುಂಡು. ನೆಕ್ಸ್ಟ್ ವರ್ಷ ಆಡ ಬರ್ಪೆ ಪೋಯಿ ನಮ್ಮೈತೆ ಕ್ಯಾಂಪ್ ಸೈಟ್ ಗೋಡು. ಸೊ ಫಸ್ಟ್ ದಿನ ನಮ್ಮ ಅಬ್ಬಾ ಬೇಸಾಪ್ಕೊಂಡಾರೆ ಬರ್ತಿದ್ದಾನೆ ಇಲ್ಲೇ ಆರೆ ಆಂಟಿ. ಸೊ ಇನ್ನು ಲಾಸ್ಟ್ ದಿನ ಅಲ್ಲಿ ಪಡೆದ ಬಂದಿಲ್ಲ ಅನಿರ್ದು ಕಲ ಮಾತ ತಿಂಡಿ ಅವಡೆ ಹೆಂಚಿನ ಬಾದಾಮಿ ಚಕ್ಕೋಲಿ ಮಾತ ಬರೋದಿತ್ತೇರು ಒಟ್ಟಿಗೆ ಬಿಸ್ಕೆಟ್ ಏಪಲ್ಲ ಡೈಲಿ ಜ್ಯೂಸು ಒಂಜೊಂದು ಜ್ಯೂಸ್ ಇತ್ತಂಡು ಅಮ್ಮ ಇದು ಜ್ಯೂಸ್ ಬಾರ್ದು ಪೋಯ್ರಾಪುಚ್ಚಿ ಇತ್ತ ಪೋತ ಗೆಸ್ಟ್ ನಾಲ್ಕು ಐಚೂರು ಜ್ಯೂಸ್ ಅನ್ಪೋಡು ಪೊಯ್ ನಮ್ಮ ಒಟ್ಟಿಗೆ ಸ್ಮರಣೆಗೆ ಕೊಡ್ತು ಬಿದ್ದಾಡ್ಯಾ ದಿಂದ ಇರ್ಬೇಕ ನೆರಳಿಗೆ ಬೋಲೆ ಮಾರೆ ಕಪ್ಪಾಪರು ಪ್ರಣಾಮಿಯ ಶೆಟ್ಟಿ ಬೇಗ ಲೈನ್ಗೆ ಹಿಂದೆ ಗೋಲೆ ಅಕಲ್ದಾಗ ಅನ್ಪುರ ಮಾರೆ ಲಾಗಡ್ ಬರ್ಕೊಂಡಾವೆ ಇಂಗ್ಲೆಗೋಡು ಸಾಕ್ಷಿ ಕೊಂಚ ಅಭ್ಯಾಸ ಇತ್ತು ನೀ ತೆಂಬೇರೆ ಸ್ಟಾರ್ಟ್ ಅನ್ನು ಮಾರೆ ಇಂಕ್ ಜ್ಯೂಸು ಸುಖೇಸ
ఇంకా అనిపో ఛానల్ కనిపి. ಸೊ ನಮ್ಮ ಕ್ಯಾಂಪ್ ಸೈಟ್ ಒಂದು ಶಾಲೆ ಲಾಸ್ಟ್ ಏನೇನಿಲ್ಲ. ಜ್ಯೂಸ್ ಬರ್ತಲ್ಲ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಎಲ್ವಿಟ ಬೇಕೋದಿಲ್ಲ ಸಿಕ್ಕಿ ಆಯಿತು ಸಾಕೇನು ತೋಲಿ ಗಾಯ್ಸ್. ಸೊ ಪೋಯಿ ಬಚ್ಚಂಗಾಯಿ ಜ್ಯೂಸ್ ರೆಡಿ ಆಯ್ತು ನೀನು. ಗಾಯ್ಸ್ ತೋಲಿ ಮಕ್ಕಳು ಕೆತ್ತಿ ಮಾತಾಡು ಇಂಗ್ಲೇ ಕೆತ್ತಿಲ್ಲ ಚುಕ್ಕಿ ಉಂಡು ಈಗ ನಮ್ಮ ತೆಕ್ಕರೆ ನಿಡ್ಕೊಂಡಿದ್ದಾರೆ ಇವರು. ಕ್ಲಾಸ್ ಇಜ್ಜಬ ಕ್ಲಾಸ್ ಬಾಳಿಗೆ ಹಾರದಿರಲಿ ದೀವಿಗೆ ಬೆಳಕನ್ನು ನೀರಲಿ ಬಾಳಿಗೆ ಬೆಳಕನ್ನು. ಇವರಿಗೆ ದೀಕ್ಷಾ ಇವರು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ ನೋಡ ಸಂದು ನೀನು ಜೋಕ್ಲೆಗೆ ಪನ್ನ ಲೆಕ್ಕನೆ ತೋಲಿ ಒಂದು ಅಂಗನವಾಡಿದ್ದು ಜೋಕುಲು ಮಾತ ಒಂದು ಬರ್ಬಂಡು ಅಸ್ಗಾಸಿನ ಐಸ್ ಕ್ರೀಮ್ ಎತ್ತುಂಡು. ಸೊ ಫುಡ್ಡುగా తోచిపారేచ్చు ఇని లాస్ట్ డే బటర్లా పోపున్నారు నమ్మటిಗೆ లాస్ట్ నిమిష. ಸೊ ಭಾಸ್ಕರ పోతున్నా పీరవత్త తడే వచ్చి వాళ్ళు ఎలాంటి పోతుంది బత్తే సో మాత ప్యాక్ ఆతుంది తోలి పోడు పోడు ಐಸ್ ಕ್ರೀಮ್ ఏదో. ಸೊ ಮಾತ ಕಂಪ್ಲೀಟ್ ಆಂಡು ನಾನು ಹೋಗ್ಬಿಡೆ ಒಂದು ಅರ್ಧ ಒಂಜಿ ಗಂಟೆ ಹೋಗ್ಬಿಡೆ. ನಮ್ಮ ಫ್ಯಾನ್ಸ್ ಅಜಿತ್ 4925 ಬೇ 4925 ಇಯರ್ ನಂಬೆ ಬರೀ ಕೊರಿಯಾನು ಬರೀ ಬೇ ಪ್ರೀತಾ ಮೇರೆ ಬೇ 808830 ಬರೇ ನಮ್ಮೆ ಬುಕ್ ಆತೊಮ್ಮೆ ಇನ್ನು ರಾತ್ರಿ ಬರ್ಕೊಂಡು ಇನ್ನು ರಾತ್ರಿ ಅಲ್ಲ ಓಕೆ ಓಕೆ ಕೋರು ಪೆನ್ನು ಕೋರು ಪೆನ್ನು ಕೋರು ಪೆನ್ನು ಎಂದಮೆ ಮೇರೆ ಪೆನ್ಸಿಲ್ ಕೋರ್ ಮೇರು 088304925 ಚಾನಲ್ ನಂಬರ್ ಪೆನ್ನು ಪೆನ್ಸಿಲ್ ಸರ್ ಅಭಿಮಾನಿ ಹಾ ಅದು ಟೀಚರ್ ಅದು ಈರ ಬುಧರಂಜಿ ಮರತನು ರಾಶ್ಮಿ ಹೋಗುವ ನಂದು ಅಭಿಮಾನಿಗಳು ಸ್ವಲ್ಪ ನಂಬರ್ ಎಲ್ಲ ತೆಕೊಳ್ತಿದ್ರು ಹಾಗೆ ಫುಲ್ ಬಿಸಿ. ನಮ್ಮ ಬೊಂಡ ತೊಂಬೆ ಐಸ್ ಕ್ರೀಮ್ ತೊನಿ ಚಮಚಜ್ಜಿ ಒಂದು ಅಲ್ಲೊಂಜಿ ಅವಜ್ಜ ಪಾಲಂತೋನಿ ನೆಮ್ಮೆ ಆಗಲ್ಲ ಚೂರು ಕೊಡು ಅಲ್ಲಿ ಇಜ್ಜಿ ಮೈಟಿಜ್ಜಿ ಉಂಡ ತೊಬ್ಬೆ ನೀರು ಹಾಕ್ತಾನೆ ಬಾಲಾಬುಜಿ ನಾ ಮಾತಾಡಿ ಬೆಚ್ಚ ಯಾ ಮಾತಾಡ್ಬೇ ಮ್ಯಾಮ್ ಹೊಡಿಬೇಡಿ ಪಾಪದ ಮಕ್ಕಳು ನೋಡಿ ಟೀಚರ್
ಹೊಡಿಬೇಡಿ ಇವತ್ತೊಂದು ಪಾಪ ಅವರಿಗೆ. ಓ ಜೋಕ್ಲೆ ಏ ಯಾನು Uncle Don. Hi man. Hi. Guys, actually, so Mata Pidar andada. Bye guys. Okay. ಯಾನು ಬಾಲ ಇಡು ಬಾ ಫೋಟೋ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಯದಲ್ಲಿ ಕೂಡ ನಮಗೆ ಸಹಕರಿಸಿದಂತಹ ಆರಂಭಡಿ ಶಾಲೆಯ ಎಲ್ಲ ಉಪನ್ಯಾಸಕ ವರ್ಗ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಅಧ್ಯಕ್ಷರು ಹಾಗೂ ಊರಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಹಾಗೂ ಊರಿನ ಎಲ್ಲ ಸಮಸ್ತ ಜನರಿಗೂ ಕೂಡ ದೊಡ್ಡದಾಗಿ ಒಂದು NSS ಕ್ಲಾಪ್ನ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮಗೆ ಸಾಧ್ಯ ಆದರೆ ಒನ್ ಡೇ ಕ್ಯಾಂಪು ನಾವು ಇಲ್ಲೇ ಮಾಡುವಂತ ಪ್ಲಾನ್ ಕ್ಯಾಂಪ್ ಇಟ್ಕೊಂಡಿದ್ದೇವೆ. ಅದೊಂದು ಗಾರ್ಡನ್ ಮಾಡ್ತೇವೆ ಅಂತೇಳಿ ನಾವು ಬಂದದ್ದು. ಬಟ್ ಈಗ ಗಾರ್ಡನ್ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಒಂದು ಮಳೆ ಬಿದ್ದ ಮೇಲೆ ಜೂನ್ ಟೈಮಲ್ಲಿ ಅದು ಗಾರ್ಡನ್ ನಾವು ಮಾಡಿಕೊಡ್ತೇವೆ. ಮತ್ತೆ ಇನ್ನೆಲ್ಲ ಸ್ವಲ್ಪ ಪ್ಲಾಂಟೇಶನ್ಸ್ ಮಾಡುವಂತ ಒಂದು ಯೋಜನೆ ಹಾಕಿಕೊಂಡು ಒಂದು ದಿವಸದ ಕ್ಯಾಂಪಿಗೆ ಮತ್ತೊಂದ್ಸಲ ಆರಂಭೋಡಿಗೆ ಎಲ್ಲರೂ ಕೂಡ ನಿಮ್ಮ ಬ್ಯಾಗ್ ತಕೊಂಡು ಸೀದಾ ಗಾಡಿಗೆ ಹೋಗುವಂತದ್ದು. ಅವರಿಗೆ ಹೋಗಬೇಕು 4 ಮಕ್ಕಳಿಗೆ, ಇಲ್ಲದ್ರೆ ಅಲ್ಲಿ ಫಾದರ್ ಮತ್ತೆ ಮಾಡ್ತಾರೆ. ಒಂದು ಜೈಕಾರ ಹಾಕಿ ಟೈಮ್ ಕೇಳ್ರಪ್ಪ ಕೇಳೆ ನಮ್ಮ ಜೊತೆಗೆ ಯಾರಿದ್ದಾರೆ ಆರಂಭೋಡಿಯ ಗ್ರಾಮಸ್ಥರಲ್ಲವೇ ಅವರಿಗೆ ಜೈಕಾರ ಹಾಕಲಿದ್ದಾರೆ. ನಮ್ಮ ಮನಸ್ಸು ಒಪ್ಪುವುದೇ ಇಲ್ಲ, ಅವರು ಕೊಟ್ಟ ತಿಂಡಿಗಳು ಒಪ್ಪುವುದೇ ಇಲ್ಲ, ಸಾಮ್ಯಾನಗಳು ಒಪ್ಪುವುದೇ ಇಲ್ಲ. ಅಷ್ಟೇ ಯಾಕೆ ಭಟ್ರು ಬಿಟ್ಟ ಪೋಡಿ ಒಪ್ಪುವುದೇ ಇಲ್ಲ. ಹಾಗಾದರೆ ಅವರಿಗೆ ಜೈಕಾರ ಹಾಕೋಣವೇ? ಇಲ್ಲಿಯ ಸಣ್ಣನಿಗೆ ಚಂದ್ರಣ್ಣನಿಗೆ ಸಂದೇಶಣ್ಣನಿಗೆ ಪ್ರಭಾಕರಣ್ಣನಿಗೆ ಆರಂಭೋಡಿ ಗ್ರಾಮಸ್ಥರಿಗೆ ಟೀಚರ್ಸ್ ಆರಂಭೋಡಿ ಶಾಲೆಯ ಶಿಕ್ಷಕ ವೃಂದಕ್ಕೆ ಆರಂಭೋಡಿ ಶಾಲೆಯ ಪುಟಾಣಿ ಮಕ್ಕಳಿಗೆ 5 ನಿಮಿಷ ಇದೆ 3 ಗಂಟೆಗೆ. ಅವರಿಗೆ 3:45 ಅಲ್ಲಿರಬೇಕು. ಎಲ್ಲರೂ ನಿಮ್ಮ ಬ್ಯಾಗ್ ತಗೊಂಡು ಬಸ್ಸಿಗೆ ಹತ್ತುವಂಥದ್ದು. ಯಾವುದೇ ಐಟಮ್ ಬಾಕಿ ಆಗಿದ್ರೆ ನೀವು ಮತ್ತೆ ನಾಳೆ ಬಂದು ತಗೊಂಡು guys namayta pidadondilla so tuoli mogol last one itteri nanala undu budauji popunati ide ini kattale kadapuru kali anda guys so tuoli ನಿಖಿಲ್ ಮಾತ ಸೆಕೆಂಡ್ ಇಯರ್ ಅಂತ ಗೊತ್ತಾയി ನಿಂಗೆ ಕರೆಂಟ್ ಆಲಜ್ಜೆ ಒನ್ ಡೇ ಕ್ಯಾಂಪ್ ಬಂತೀರಿ ಮ್ಯಾಮ್ ಫಂಡ್ ಜರ್ನ ವಿಡಿಯೋ ರೆಕಾರ್ಡ್ ಆಗ್ತಿಂದು ಏನ್ ಎಗ್ರಾಲ್ ಗೊತ್ತು ಮಾರ ನಿನ್ನ ಬ್ಯಾಗ್ ಯಾರು ಗೊತ್ತೇರು ಯಾನ್ ಈಜಿ ಬಾ ಯಾನ್ ದೇಜಿ ಏತ್ ಬ್ಯಾಗ್ಯ ಗಾಯ್ಸ್ ಮಕ್ಕಳೇ ಮಸ್ತ್ ಮಿಸ್ ಮಾಡ್ತವಲ್ಲ ಸೊ ಅಲ್ಲಿ ಬ್ಯಾಗ್ ಹೊಡೀರಾ ಲೇಟ್ ಆಪುಡು ಅವ್ರು ಲೆತ್ತೇರಿ పోయ్ 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 బాయ్ బాయ్ ఎత్తుగా సార్ ఏ బస్సు ఉండు బా అయినా అడేట బుడు బా బస్సుకు బుడు
ಏ ಬಾ ಬಾ ಏನಂಬಿಡು ಬಾಯ್ ಬಾಯ್ ಇನ್ನು ಬೆಲ್ಟೇರ್ನ ಸೊ ನಮ್ಮೈತೆ ಪಿದಾಡ್ ಉಂಟಲ್ಲ ಪಿದಾಡ್ದು ಆತುಂಡು ಯಾವ್ದು ಕಾಲೇಜ್ ಸ್ಟಾರ್ಟಾ ಇರವಯ್ಯ ಜಾಗಿಜ ಸೊ ತೂವಲಿ ಗಾಯ್ಸ್ ನಮ್ಮ ಮಾತಾ ಪಗೊಂದಿಲ್ಲ ನಾನು ನೆಕ್ಸ್ಟ್ ವರ್ಷ ಆಂಗ್ಲ ಬರ್ಪ ನೆಕ್ಸ್ಟ್ ವರ್ಷದ ಕನ್ಫರ್ಮ್ ಇತ್ತು ಒಂದು ವರ್ಷ ಕನ್ಫರ್ಮ್ ಹೇಳಿ ಇನ್ನು ಸಾಕ್ಷಿ ಅವೆ ಗಾಯ್ಸ್ ತುಲೆ NSS ದ ಮೊನಾಲಿಸಾ ಈರ ಫೋಟೋ ಹಿಂಗೆ ತಿಕ್ಕಂದಪ್ಪ ಹರಿಸಣ್ಣನ ಸುಪುತ್ರಿ ಇಲ್ಲಿ ಕೊಲ್ಪದವ ಇಲ್ಲಿ ಪಂಡಿಜಿನ ಮಾತ್ರ ಹಬ್ಬ ಅದೇ ಪ್ರಥಮ್ಯರ ಈರ್ನ ಫೋಟೋ ಮತ್ತೆ ಹಾಕಿದ್ರು ಗಾಯ ಬಕ್ಕರೆ ನಂಬರ್ ಅಂಜಿ ಅಂಜಿ ಬೋಲಿ ಮುರಾನಿ ಮಾತ ಲಾಗ್ರು ಕೊಂಡಾರ್ತ ನೀಡು ಎಡಿಟ್ ಅಂತ ತೋಜ್ಬಾಡ ಯಾನ್ ಸಾಂಗ್ ಬಂತ ಹಿಂಗ್ಲ ಮತ ಮೂಲತ್ತು ಫಸ್ಟ್ ಹೆಂಗ್ ಆಲೆ ಫೇಸ್ ತೋಜ್ಬಾಡ ಹಿಂಗ್ಲೆ ಕರೆಕ್ಟ್ ಯಾವ ಮಾಧ್ಯಮ ಭಾಸ್ಕರ್ ಅಣ್ಣನಿಗೆ ಗಣೇಶ್ ಅಣ್ಣನಿಗೆ ಹರೀಶ್ ಅಣ್ಣನಿಗೆ ದಿವಾಕರನಿಗೆ ಇದು ಐದು ನಾವೆಲ್ಲರೂ ಒಂದಾಗಿ ಅಂಚಿಲೆ ಇಂಚಿಲೆ ಡ್ರೈವರ್ ದಬಕ್ ದಬೋ 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 ದಬಕ್ ದಬೋ 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 ಅಂಚಿಲೆ ಇಂಚಿಲೆ ఈరే మోడల్ రోజు మరి చిత్తుబుల్లి ఆకలి కెరియర్ ఉండు వాచ్ కంటిన్యూ నువ్వే వాచ్ అన్న వాచ్ కంటిన్యూ ఇప్పుడు నేర్ల నమ్మొచ్చి వాళ్ళ కంటే నీ వాచ్ కంటిదలేనా కొల్పరే వైలేదు మళ్ళా కలువది పడ్డావు సాక్షి ఇత్తిన మాత చప్పల మాత కన్ను దూపాలి ఏ చప్పల మాత కన్ను దూపాలి 5 సెకండ్ తర్వాత అంగడికి మారువాళ్ళు ಇತ್ತ ಕ್ಯಾಮರಾ ಇದ್ರ ಫೋಟೋ ತೆಪ್ಪಿರುಂಟು ಕೋಡ ಸ್ಮರಣಿಕೆ ತೆತ್ತಿನವು ಸ್ವಾತಿ ಗೋಪಿ ಕೃಷ್ಣ ಎಂತದ ಮೊದ್ಲೇ ಅವ ಲೋಪರ್ ಸಿಕ್ಕಿದ್ದೆಲ್ಲ ನಮ್ಮೊಟ್ಟಿಗೆ ಈ ದಿನ ಎತ್ತಿದೆ बोले बोले सोनी टीवी ಹೋಗಿ ಮಾರೆ ಬೇಗ ಬೇಗ ಹೋಗಿ ಹೋಗಿ ಮಾರೆ ಬೇಗ ಇಪ್ಪಡಿ ಎತ್ತಿನ ಇಪ್ಪಡಿ ಸ್ಟಾರ್ಟ್ ಕ್ಲಾಸಿಗೆ ಹೋಗಿ ನುಗ್ಗಿದು ವಾಚ್ಕೊರ್ರ ಬಂತಂಗಳು guys tole so wait ಇತ್ತೆ ಬಾತು ಓದಿರ ಕುಲ್ಲಿಲ್ಲ ಹೇಳ್ತಿರ ಬಾಕಿ ಓದಿರ
ತೋರಿ ನಮ್ಮ ಫೋಟೋಗ್ರಾಫರ್ ಸಾಕ್ಷಿ ಜೊತೆ ಬ್ರದರ್ಸ್ ಗೊತ್ತಾಗ ನಿಧಾನವೇ ಪ್ರಧಾನ ಮಾಸ್ಟರ್ ನಾನೇ ಬಾತಿರ್ ಜಾಗ ಪಾಪ ಆಗ್ತಿಲ್ಲ ಅದೇ ಲವರ್ ನೀನಿಗೆ ಆಕಾಶ बोल जा पुणे बाय 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 बड़ बड़ साचे बाय टिकट ಎಲ್ವಿಟಾ ನಾವು ಇವತ್ತು ಬಸ್ಸಲ್ಲಿ ಬಂದೆವು. ಎಸ್ ಗಾಯ್ಸ್, ಸೊ ಈ ಲಾಗ್ ನಿಮಗೆ ಏನು ಬಂತು ಅಲ್ಲ, ನೆಕ್ಸ್ಟ್ ಲಾಗ್ ಇರ್ಬೇಕು ಬಾ ಆಂಡ ಪೋಪ ಬನ್ನೇರ ಬುಜ್ಜಿ ಏನು ಮಾತ್ರ ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ಟೇ ಟ್ಯೂನ್, ಸ್ಟೇ ಸೇಫ್, ಬಾಯ್. Deton, engkain natin, taas, barpila ka mag-play.